ಗುರುತಿನ ಚೀಟಿ ಹಾಗೂ ಪ್ರಮಾಣ ಪತ್ರದ ವಿತರಣೆಗೆ ವಿಳಂಬ ಮಾಡುತ್ತಿರುವ ಪಾಲಿಕೆ ಅಧಿಕಾರಿಗಳ ಧೋರಣೆಯನ್ನು ಖಂಡಿಸಿ ಮಂಗಳೂರು ಪಾಲಿಕೆ ಆಯುಕ್ತರ ಕಚೇರಿಗೆ ಇಂದು ಬೀದಿ ಬದಿ ವ್ಯಾಪಾರಸ್ಥರು ಮುತ್ತಿಗೆ ಹಾಕಿದ ಘಟನೆ ನಡೆದಿದೆ. 2021ರಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಸರ್ವೆ ನಡೆಸಿ ಒಟ್ಟು ಸಂಖ್ಯೆ 667 ಜನ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕೊಡಬೇಕಾದ ಗುರುತು ಚೀಟಿಯನ್ನು ಅಧಿಕಾರಿಗಳು ತಡೆ ಹಿಡಿದಿದ್ದಾರೆ. 2022ರ ಆಗಸ್ಟ್ನಲ್ಲಿ ಐಡಿ ಕಾರ್ಡ್ಗಳು ಪ್ರಿಂಟ್ ಆಗಿದ್ದರೂ ವ್ಯಾಪಾರಸ್ಥರಿಗೆ ವಿತರಿಸದೆ ಪಾಲಿಕೆ ಅಧಿಕಾರಿಗಳು ಮೋಸ ಮಾಡುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಪಾಲಿಕೆ ಆಯುಕ್ತ ಆನಂದ್ ಈ ತಿಂಗಳ ಒಳಗೆ ಗುರುತಿನ ಚೀಟಿ ಪ್ರಮಾಣ ಪತ್ರ ನೀಡುವ ಭರವಸೆ ನೀಡಿದರು. 667 ಜನರಿಗೆ ಗುರುತಿನ ಚೀಟಿ ಪ್ರಮಾಣ ಪತ್ರ ನೀಡಬೇಕಾಗಿದೆ. ಮೇಯರ್, ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ನೀಡುತ್ತೇವೆ. 30ರ ಒಳಗೆ ಕಾರ್ಯಕ್ರಮ ಆಯೋಜಿಸಿ ಐಡೆಂಟಿಟಿ ಕಾರ್ಡ್, ಪ್ರಮಾಣ ಪತ್ರದ ವಿತರಣೆ ಮಾಡುತ್ತೇವೆ ಎಂಬ ಭರವಸೆ ನೀಡಿದರು. ಈ ವೇಳೆ ಐಡಿ ಕಾರ್ಡ್ಗಳ ವಿತರಣೆಗೆ 1 ತಿಂಗಳ ಡೆಡ್ಲೈನ್ ನೀಡಿದ ಬೀದಿ ಬದಿ ವ್ಯಾಪಾರಸ್ಥರ ಪದಾಧಿಕಾರಿಗಳು ಮತ್ತೆ ವಿಳಂಬ ಮಾಡಿದ್ದಲ್ಲಿ ಇದೇ ನವೆಂಬರ್ 1ರ ರಾಜ್ಯೋತ್ಸವ ದಿನ ಜೈಲು ಬರೋ ನಡೆಸುವುದಾಗಿ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಗೌರವ ಅಧ್ಯಕ್ಷರಾದ ಬಿಕೆ ಇಮ್ತಿಯಾಜ್ ಹಾಗೂ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ನಾವು 2019 ಮತ್ತು 2014ರ ನಿಯಮಾವಳಿ ಪ್ರಕಾರ ನಮಗೆ ಟೌನ್ ಅಂಡ್ ಕಮಿಟಿ ರಚನೆ ಆಗಿದೆ. ಟೌನ್ ಅಂಡ್ ಕಮಿಟಿ ರಚನೆ ಆದ ಮೇಲೆ ವರ್ಷಕ್ಕೆ ನಮಗೆ ತಿಂಗಳಿಗೆ 3 ತಿಂಗಳಿಗೊಮ್ಮೆ ಮೀಟಿಂಗ್ ಕರೆಯಬೇಕು. ಬೀದಿ ಬದಿ ಸಮಸ್ಯೆಯನ್ನು ಆಲಿಸಬೇಕು. ಅವರು ಅದರಲ್ಲಿ 25 ಜನ ಇದ್ದರೆ ನಾವು 10 ಮಂದಿ ಬೀದಿ ಬದಿ ಸದಸ್ಯರಿದ್ದೇವೆ. ಎಲ್ಲ ಕ್ಯಾಟಗರಿಯಲ್ಲಿ ಬೀದಿ ಬದಿ ಸದಸ್ಯರು ಎಲ್ಲ ಇದರಲ್ಲಿ ಚುನಾಯಿತ ಪ್ರತಿನಿಧಿಗಳು. ನಾವು ಚುನಾವಣೆಯಲ್ಲಿ ಹೇಗೆ ಆಯ್ಕೆ, ನಾವು ಸೆಂಟ್ರಲ್ ಆಕ್ಟ್ ಅಲ್ಲಿ ಆಯ್ಕೆ ಆಗಿದ್ದೇವೆ. ಇವರು ಮುನ್ಸಿಪಾಲಿಟಿ ಆಕ್ಟ್ ಅನ್ನು ಜಾರಿ ಮಾಡ್ತಾರೆ, ಸೆಂಟ್ರಲ್ ಆಕ್ಟ್ ಅನ್ನು ಇವರು ಜಾರಿ ಮಾಡುವುದಿಲ್ಲ, ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ. ನಾವು ಆಯ್ಕೆಯಾದ ಪ್ರತಿನಿಧಿಗಳು ಇಲ್ಲಿ ಬಂದು ಇವರ ಹತ್ರ ಹೇಳುವಾಗ ಇವರು ಬೇರೆ ಬೇರೆ ಸಭೆಯಲ್ಲಿ 1.5 ವರ್ಷ ಆಯಿತು. 1.5 ವರ್ಷ ನಾವು ಜನರಿಗೆ ಏನು ತಿಳಿಸುವುದು? ಜನರು ನಮ್ಮ ಪರವಾಗಿ ಬರುವವರು, ಬಡ ಬೀದಿ ಬದಿ ವ್ಯಾಪಾರಸ್ಥರು. ನಮಗೆ ಇದೇ ನಮ್ಮ ಬದುಕು. ನಮಗೆ ಇವತ್ತು ಬಂದು ಕೂತ್ಕೊಂಡಿದ್ದೇವೆ. ಇಲ್ಲಿ ಯಾರು ಕೊಡೋದಿಲ್ಲ. ನಾವು ಏನು ಇಲ್ಲಿ ಫಲಾಪೇಕ್ಷೆ ಇಲ್ಲದೆ ನಾವು ಪ್ರತಿನಿಧಿಗಳು ಕೆಲಸ ಮಾಡ್ತಾ ಇದ್ದೇವೆ. ನಾವು ಸರ್ಕಾರದ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇವರದ್ದು ಏನು ಸ್ವಾನಿಧಿ ಲೋನ್ ಆಗಲಿ ಅಥವಾ ಇನ್ನಿತರ ಲೋನ್ ಆಗಲಿ ಯಾವುದನ್ನು ಇವರೊಟ್ಟಿಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಆದರೆ ನಮ್ಮ ವ್ಯಾಪಾರಸ್ಥರು ಇಲ್ಲಿಗೆ ಬಂದಿದ್ದಾರೆ. ಅವರ ಕೋರಿಕೆ ಏನಂತ ಹೇಳಿದ್ರೆ, ಅವ್ರಿಗೆ ನಮಗೊಂದು ಸರ್ಟಿಫಿಕೇಟನ್ನು ತಾವು ಕೊಡಬೇಕಾಗ್ತದೆ ಅಂತ ಹೇಳಿ ಅವ್ರದ್ದೊಂದು ಕೋರಿಕೆ ಇದೆ. ಅದು ಕಾನೂನಾತ್ಮಕವಾಗಿಯೂ ಸಹ ನಾವು ನೀಡಬೇಕಾಗಿರ್ತದೆ. ಈ ನಿಟ್ಟಿನಲ್ಲಿ ಲಾಸ್ಟ್ 2 ವರ್ಷದಿಂದ ಅದರದ್ದು ಸರ್ವೆ ಸಂಪೂರ್ಣವಾಗಿ ಮಾಡಿರ್ತಾರೆ. 1 ವರ್ಷದಿಂದ ಆ ಸರ್ಟಿಫಿಕೇಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ಅದನ್ನು ಕೊಡಬೇಕಾಗಿದೆ. ಸೊ ಆದ್ದರಿಂದ ಆ ನಿಟ್ಟಿನಲ್ಲಿ ಒಂದು ಸಂಪೂರ್ಣವಾಗಿ ಈಗಾಗಲೇ 5 ಜನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದ ದಿನದಂದು 5 ಜನಕ್ಕೆ ನಾವು ಕೊಡಿಸಿದ್ವಿ. ಈಗ ಬಾಕಿ ಸುಮಾರು 667 ಜನಕ್ಕೆ ನಾವು ಸರ್ಟಿಫಿಕೇಟ್ಸ್ನ ನೀಡಬೇಕಾಗಿದೆ. ಅದನ್ನು ಮೇಯರ್ ಅವರು ಬಂದ ನಂತರ ಅವ್ರ ಜೊತೆಗೆ ಮಾತಾಡಿಕೊಂಡು ಒಂದು ಕಾರ್ಯಕ್ರಮ ಮಾಡಿ ಆ ಒಂದು ಸರ್ಟಿಫಿಕೇಟ್ಸನ್ನು ನೀಡುವಂಥದ್ದು, ಅಥವಾ ಸನ್ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಬಂದಂಥ ಸಂದರ್ಭದಲ್ಲೂ ಸಹ ಅದನ್ನು ಅವರ ಸಮ್ಮುಖದಲ್ಲಿ ಅಷ್ಟು ಜನಕ್ಕೂ ನೀಡುವಂಥದ್ದು ಆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ನಮ್ಮ ಏನು 25ನೇ ತಾರೀಕು ಮಾನ್ಯ ಸಚಿವರು ಬರಲಿದ್ದಾರೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ನಾವು ಇಟ್ಕೊಳ್ತೇವೆ. ಅಥವಾ 30ನೇ ತಾರೀಕು ಒಳಗಡೆ ಆ ಸರ್ಟಿಫಿಕೇಟ್ನ ಎಲ್ಲರಿಗೂ ಸಹಿತ ತಲುಪುವ ಹಾಗೆ ನಾವು ಒಂದು ಕಾರ್ಯಕ್ರಮ ಮಾಡಿ ಕೊಡ್ತೇವೆ.